2026ರ ಕೇರಳ ವಿಧಾನಸಭಾ ಚುನಾವಣೆಯ ಕಣ ರಂಗೇರ್ತಾ ಇದ್ದು ಬಿಜೆಪಿ ಅಭ್ಯರ್ಥಿ ಕನ್ನಡದಲ್ಲೇ ಪ್ರಚಾರ ಮಾಡ್ತಾ ಇರುವ ವಿಷಯ ಭಾರೀ ಗಮನ ಸೆಳೀತಾ ಇದೆ. ಗಡಿನಾಡು ಕಾಸರಗೋಡಿನಲ್ಲಿ ಈ ಬಾರಿ ಕನ್ನಡದ ಅಬ್ಬರ ಜೋರಾಗಿದೆ. ಕಾಸರಗೋಡು ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಅಶ್ವಿನಿ ಎಂಎಲ್ ಅವರು ಕನ್ನಡದಲ್ಲೇ ಭಾಷಣ ಮಾಡುವ ಮೂಲಕ ಮತದಾರರ ಮನ ಗೆಲ್ಲಲು ಮುಂದಾಗಿದ್ದಾರೆ. ಅಶ್ವಿನಿ ಎಂಎಲ್ ಅವರು ಮೂಲತಃ ಶಿಕ್ಷಕಿಯಾಗಿದ್ದು ಸ್ಥಳೀಯವಾಗಿ ಉತ್ತಮ ಜನಪ್ರಿಯತೆ ಹೊಂದಿದ್ದಾರೆ. ಬಿಜೆಪಿ ಇತ್ತೀಚೆಗೆ ಬಿಡುಗಡೆ ಮಾಡಿದ 2ನೇ ಪಟ್ಟಿಯಲ್ಲಿ ಅವರ ಹೆಸರನ್ನ ಘೋಷಿಸಲಾಗಿದ್ದು ಅಂದಿನಿಂದಲೇ ಅವರು ಅಬ್ಬರದ ಪ್ರಚಾರ ಆರಂಭಿಸಿದ್ದಾರೆ. ಕಳೆದ ಬಾರಿ ಕಾಸರಗೋಡು ಲೋಕಸಭಾ ಕ್ಷೇತ್ರದಿಂದ ಇವರು ಎಂಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಅಂದು ಅವರು ಸೋತಿದ್ರು. ಇದೀಗ ಪಕ್ಷ ಅವರಿಗೆ ಎಂಎಲ್ಎ ಟಿಕೆಟ್ ಕೊಟ್ಟು ಮತ್ತೆ ಕಣಕ್ಕೆ ಇಳಿಸಿದೆ. ಕೇಂದ್ರದಲ್ಲೂ ಕೂಡ ಪ್ರಭಾವಿ ಮಹಿಳೆಯಾಗಿ ಗುರುತಿಸಿಕೊಳ್ತಾ ಇರುವಂತಹ ಅಶ್ವಿನಿ ತನ್ನ ಪ್ರಭಾವವನ್ನ ಮತದಾರರ ಮೇಲೆ ಯಾವ ರೀತಿ ಈ ಬಾರಿ ಬೀರ್ತಾರೆ, ಜೊತೆಗೆ ಗೆಲ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ.